ಎಂಜಿನಿ ನಮ್ಮ ಚಾನೆಲ್ ಪುದರೆ ಮದ್ದತ್ತು ಪೂರ್ಣ ಶೆಟ್ಟಿ ಫ್ಯಾಮಿಲಿ ಬ್ಲಾಗ್. ಇವತ್ ನಮ್ದು ಕನ್ನಡ ವ್ಲಾಗ್ ಆಯ್ತಾ? ಹೆಂಗೆ ಜೋಡ ಶೆಟ್ಟಿಗಳಿಲ್ಲ ಅವು ಒಂದು ಎಂಚಿನ ಅಪ್ಪೆ ಬಂದ್ಪಿನಿ ಎಂಕಲ್ ಪೂರ ಪಂತ ಇವಾಗ ವಿಡಿಯೋ ಮಾಡ್ತೀನಿ ಎಂಚೆ ಹಂಗೆ ಪಾನಿಪುರಿ ತಿನ್ಸ್ ಗೃಹಜ್ಯೋತಿ ಹಾ ಗೃಹಜ್ಯೋತಿ ಇದೆ. ಗ್ರಾಜ್ಯೋತಿ ಗ್ರಾಜ್ ನಮ್ದು ಅಭಿಮಾನಿಗಳು ವ್ಲಾಗ್ ನೋಡ್ತಿದ್ದಾರೆ. ಇವತ್ ನಾವು ಕನ್ನಡ ವ್ಲಾಗ್ ಮಾಡುವ ಆಯ್ತಾ? ಇವತ್ ನಮ್ದು ಕನ್ನಡ ವ್ಲಾಗ್ ಆಯ್ತಾ? ವ್ಲಾಗ್ ನೋಡುದು ಬನ್ನಿ, ವಿಡಿಯೋ ಮಾಡ್ಬೇಕು ನೀವು ನಮ್ದು. ನೀವು ಬರುದಿಲ್ವಾ? ಮಾಡ್ಲಿಕ್ಕೆ ಬರುದು ಜ್ಯೂಸ್ ಮಾಡ್ಲಿಕ್ಕೆ ನಿಮ್ದೊಂದು ಸೈಡ್ ಪಂಚ್ಬೇಕಲ್ಲ ನಮ್ಗೆ. ಹಾಯ್ ಬನ್ನಿ ಹಾಯ್ ನಮಸ್ಕಾರ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ದ ಶೆಟ್ಟಿ ಎಂಜಿನಿ ನಮ್ಮ ಚಾನೆಲ್ ಪುದರೆ ಮದ್ದತ್ತು ಪೂರ್ಣ ಶೆಟ್ಟಿ ಫ್ಯಾಮಿಲಿ ಬ್ಲಾಗ್. ದ ಶೆಟ್ಟಿ ಫ್ಯಾಮಿಲಿ ವ್ಲಾಗ್ ಬನ್ನಿ. ಶೆಟ್ಟಿ ಫ್ಯಾಮಿಲಿ ವ್ಲಾಗ್. ಇವತ್ತು ನಾವು ಮಾಡುದು ಕನ್ನಡ ವ್ಲಾಗ್. ಇವತ್ತು ಮಾಡುದು ಕನ್ನಡ ವ್ಲಾಗ್. ಇವತ್ತು ಇಬ್ಬುಲ ಅದರ ಹೆಸರು ಗೊತ್ತಿಲ್ಲ. ಇದು ಇಬ್ಬುಲ. ಇಬ್ಬಲ. ನನ್ನ ಯಜಮಾನ್ರು ನಿನ್ನೆ ಇಬ್ಬುಳ ತಂದಿದ್ದಾರೆ, ಅದಕ್ಕೆ ನಾವಿವತ್ತು ಜ್ಯೂಸ್ ಮಾಡುದು ಇಬ್ಬುಳದ್ದು ಆಯ್ತಾ? ಈಗ ನಾವು ಇಬ್ಬುಲವನ್ನು ಕಟ್ಟು ಮಾಡುವ. ಈಗ ನಾವು ಇಬ್ಬುಲ ಕಟ್ಟು ಮಾಡಿ ಆಯ್ತು, ಅದ್ರದ್ದು ಬೀಜ ತೆಗೆಯುವುದು ಆಯ್ತಾ? ನಮ್ಗೆ ಅಷ್ಟು ಕನ್ನಡ ಬರುದಿಲ್ಲ, ನಮ್ಗೆ ಎಷ್ಟು ಬರ್ತದೆ ಅದ್ರಲ್ಲಿ ಅಷ್ಟರಲ್ಲಿ ಮಾತಾಡ್ತೇವೆ, ನಿಮ್ಗೆ ಅರ್ಥ ಆಗ್ಬೋದು. ನಮ್ಗೆ ಬ್ಯಾಂಗ್ಳೂರ್ ಕನ್ನಡ ಎಲ್ಲ ಬರುದಿಲ್ಲ ಆಯ್ತಾ? ಹೌದು, ಕುಂದಾಪುರ ಕನ್ನಡ ಅರ್ಥ ಆಗುದಿಲ್ಲ. ಕುಂದಾಪುರ ಕನ್ನಡ ಅರ್ಥ ಆಗುದಿಲ್ಲ. ನಮ್ಗೆ ಬರೀ ನಮ್ದು ಊರಿದ್ದು ಕನ್ನಡ ಮಾತ್ರ ಬರುದು. ಇರೋದು ಕುಂದಾಪುರ, ತಮಿಳು, ಆಂಧ್ರದವರೆಲ್ಲ ಎಲ್ಲ ಉಂಟು ನಮ್ಗೆ, ಅದೆಲ್ಲ ಮಾತಾಡುದು. ಅದು ನಮ್ಗೆ ಬರುದಿಲ್ಲ. ಅದೆಲ್ಲ ನಮ್ಗೆ ಅವರ ಕನ್ನಡ ನಮ್ಗೆ ಬರುದಿಲ್ಲ, ನಮ್ಮ ಕನ್ನಡ ಅವರಿಗೆ ಬರುದಿಲ್ಲ. ಸೊ ಈಗ ನಾವು ಇದನ್ನು ಹಿಂಗೆ ತೆಗಿವ ಆಯ್ತಾ? ನನ್ ಯಜಮಾನ್ರು ಮುಂದಿದ್ದು ವಿಡಿಯೋದ್ದು ಕ್ಲಿಪ್ ಮಾಡಿಲ್ಲ, ಈಗ ಉಂಟಾ ರನ್ನಿಂಗ್ ಆಗ್ತಾ ಉಂಟಾ? ಫಸ್ಟ್ ಚೆಕ್ ಮಾಡಿ. ಅವರಿಗೆ ಚಳಿ ಆಗ್ತಾ ಉಂಟು, ಅದರಿಂದ ಕೈ ನಡ್ತಾ ಉಂಟು. ಹೌದು, ನಾನು ಎಷ್ಟು ಅದರಿಂದ ಚಂದ ಮಾಡಿ ಅದು content ಹೋಯ್ತು, ಕೊಟ್ಟೆ. ಚಳಿಯಿಂದ ಅದು ಹೋಯ್ತು, ಅವರ ತಪ್ಪಲ್ಲ ಅದು. ಅದು ಅವ್ರದೇ ತಪ್ಪು. ಬಂದ್ರು ಅಮ್ಮ ನೋಡಿ, ಮಗನಿಗೆ ಇದು ಮಾಡುದು, ಎಂತ ಮಾಡುದು? ಸಪೋರ್ಟ್ ಮಾಡುದು. ತಾಯಿಗೆ ತಕ್ಕ ಮಗನಿಗೆ ತಕ್ಕ ತಾಯಿ, ತಾಯಿಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ ಅಲ್ವಾ? ಹೌದೌದು. ಈಗ ನಾವ್ ಇದನ್ನೆಲ್ಲ ತೆಗಿಯುವ, ಇದ್ರದ್ದು ಒಳಗಡೆ ಇದ್ದು ಅದರ ಮಾಂಸ ತೆಗೆಯುದು. ನಾನ್ ಮುಂಚೆ ಎಂತ ಕಂಟೆಂಟ್ ಕೊಟ್ಟದ್ದು ಗೊತ್ತಾ? ಅದು ರೆಕಾರ್ಡ್ ಆಗಿಲ್ಲ ಅಲ್ಲ, ವಾಪಸ್ ಹೇಳ್ತೇನೆ. ಏನಂದ್ರೆ ಇದು ನೋಡಿ ನೀವು ಥಿಂಕ್ ಮಾಡ್ಬೋದು ಇದು ಚಪಾತಿ ಮಾಡುದಂತ. ಇದು ಚಪಾತಿ ಮಾಡುದಲ್ಲ, ನಮ್ದು ಇದು ಕಟ್ಟಿಂಗ್ ಬೋರ್ಡ್. ನನ್ ಯಜಮಾನ್ರ ಹತ್ರ ನಾನ್ ಹೇಳಿದ್ದೆ, ಕಟ್ಟಿಂಗ್ ಬೋರ್ಡ್ ಬೇಕು ನಮ್ಗೆ ಕಟ್ ಮಾಡ್ಲಿಕ್ಕೆ ಅಂತ. ಬಂದ್ಮೇಲೆ ಚಪಾತಿ ಮಾಡಿಬೇಕಂತ ಹೇಳ್ತಾರೆ, ಒಂದೇ ತಂದದ್ದು. ಅದಕ್ಕೆ ಎಂತ ಆಯ್ತಂದ್ರೆ ನಾನು ಕಟ್ಟಿಂಗ್ ಬೋರ್ಡ್ ತಂಗಿ ಅಂತ ಹೇಳಿದಕ್ಕೆ ಇವ್ರು ಚಪಾತಿದ್ದು ತಂದದ್ದು. ಚಪಾತಿದ್ದು ಆಲ್ರೆಡಿ ಉಂಟು, ಈಗ ಇದ್ರಲ್ಲಿ ಬರೀ ಕಟ್ಟಿಂಗ್ ಮಾತ್ರ ಮಾಡುದು. ಕಟ್ಟಿಂಗ್ ನಾನ್ ಮಾತ್ರ ಮಾಡುದು, ಬೇರೆ ಯಾರು ಯೂಸ್ ಮಾಡಲ್ಲ ಅದನ್ನ. ಹೌದೌದು, ನಮ್ದು ಅದ್ಮಂತೂ ಯೂಸೇ ಮಾಡುದಿಲ್ಲ ಅಲ್ವಾ? ಒಂದೊಂದು ಸಲ ಬೇಕಾದ್ರೆ ಬೇಕಾದ್ರೆ ಮಾತ್ರ ಯೂಸ್, ಇಷ್ಟ ಆದ್ರೆ. ಈಗ ಇದು ಒಂದಾಯ್ತಲ್ಲ ತೆಗ್ದು, ಅದರಲ್ಲಿ ಇನ್ನು ಸೌಂಡ್ ಸ್ವಲ್ಪ ಅದು ತೆಗಿತೇನೆ. ಅಂದ್ರೆ ಇದಕ್ಕೆ ನಾವು ಸಕ್ಕರೆ ಹಾಕುದು, ಹಾಲು ಮಿಲ್ಕ್ ಹಾಕುದು, ಮತ್ತೆ ಇದನ್ನ ಹಾಕಿ ಮಿಕ್ಸ್ ಮಾಡುದು. ನನ್ನ ಗಂಡನಿಗೆ ಮಂಡೆ ವೆಚ್ಚ ಆಗ್ತಾ ಉಂಟು, ಬಿಕಾಸ್ ಅವರೇ ವಿಡಿಯೋ ಮಾಡ್ತಿದ್ದಾರಲ್ಲ. ಒಂದು ಎರೆಗ್ಲ ಮನ್ಪರೆ ಬರ್ಪುದಿದೆ ಸರಿ ಇಡೀ ಲೋಕಡ್ ಮಾಸಿರೆಗ್ಲ ಮನ್ಪರೆ ನಮ್ಮ ಚಾನೆಲ್ ಡೊಂಜಿ ಪಾಡ್ ನೊಂಚುನೆಂಕಲ ಮೂವತ್ತೆಲ್ಲ ತೋಚಪ್ಪಲಿ ಅರವಿ ಬನಲಿನೇ ತೋಚಪ್ಪ ಒಂದುಲ್ಲೇರ್ ಮಾರೆ ಕಡ್ಡಿ ಇಬ್ಬಲ ಮೂರ್ತಿನ ಗೊತ್ತಾವಡ ನಮ್ದು ಓಕೆ ಎಂತಾದ್ರೂ ಹೇಳಲಿಕ್ಕೆಲ್ಲ ಓಕೆ ಅಂತ ಎಲ್ಲ ಹಾಕಿ ಆಯ್ತು, ಹಾಲಾಯ್ತು, ಸಕ್ಕರೆ ಆಯ್ತು, ಮತ್ತೆಂತದು ಎಂತ ಪ್ರಯೋಜನ ಇಲ್ಲ, ಹಣ ಕಟ್ಟು. ಬಣದಲ್ಲಿ ಸಜ್ಜಿ ಉಂಟು, ತಿನ್ನಾಯ್ತಾ? ಅವೊಂದು ವಿಡಿಯೋ ಉಂಟು ಗೊತ್ತುಂಟು, ಅವು ಮುಂದೆಂಚಿನ ಅಪ್ಪೆ ಬಂದ್ಪಿನಿ ಬುಕ್ಕಿನ್ನು ಬನಲೆಯಲ್ಲಿ ಸಜ್ಜಿಗೆಂಡು ತಿನ್ನವ ತಿಂದು ಪೋಲ ಸಾಲಿಗೆ. ಈಗ ನಾವು ರುಬ್ಬು ಆಯ್ತಾ? ಕಲರ್ ಚೇಂಜ್ ಆಂಡು ಮೂಜಿ ಕಲರ್ ಬರ್ತದೆ. ಅರೆ ಪಾರೆ ಪೊರು ಬಿಲಕ ರುಬ್ಬಿ
ಎಂಕುಲ್ ಪೂರ ಪಂದ ಇವಾಗ ವಿಡಿಯೋ ಮಲ್ತುಂಡೆಂಚೆ. ನಮ್ಮ ಜ್ಯೂಸ್, ನಮ್ದು ಜ್ಯೂಸ್ ರೆಡಿ ಆಯ್ತು. ಕ್ಯಾಮರಾಮ್ಯಾನ್ ಸ್ವಲ್ಪ ಇಲ್ಲಿ ಫೋಕಸ್ ಮಾಡಿ. ನಮ್ದು ಜ್ಯೂಸ್ ರೆಡಿ ಆಯ್ತು ನೋಡಿ. ಈಗ ನಾವು ಕುಡಿವ. ಇದು ನಮ್ಗೆ ಸಾಕಾಗ್ತದ 4 ಜನಕ್ಕೆ? ಸಾಕು. ಅಥವಾ ಸ್ವಲ್ಪ ನೀರ್ ಹಾಕ್ಬೇಕಾ? ಬೇಡ. ಇದು ನೀರು ಸ್ವಲ್ಪ ಇದ್ರಲ್ಲಿ ಉಂಟಲ್ಲ. ಕಾಮನವಿಲ್ಲ ಆಯ್ತದು. ಕಲರ್ ಬಂತು. ನಮ್ಮ ಜ್ಯೂಸ್ ಒರಿ ಪರ್ದುಲಾಂಡ ಹತ್ಬೇಕಾ ಹೊರ್ತಿ ಪರೊಂದುಲ್ಲೇರು ಎಂಚಾತಂಡ ಸೂಪರ್ ಆತಂಡ ಕುಡೋರಿ ಬರ್ಬೇಕಿನ್ನೆ ಆಯ್ನ ರಿವ್ಯೂಗೆ ಅಂತ ಅದಾ. ಅದಕ್ಕೆ ಈಗ ಇವರು ಹೊರಟಿದ್ದು ಕರೆಂಟ್ ಎಲ್ಲ ಬರ್ತದೆ. ಅದು ಎಂತ ಮಾಡುದು? ಮರ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಮರ ಎಲ್ಲ ಬರ್ತದೆ. ಎಂತ ಮಾಡುದು? ನೀವು ಅದಕ್ಕೊಂದು ಪರ್ಯಾಯ ಹೇಳ್ಬೇಕು ನಮ್ಗೆ. ಮರ ಮುದೇಲಿಂದ ಕಡಿಮೆ. ಮುದೇಲಲ್ಲ, ಬುಡದಿಂದ ಕಡಿಬೇಕು. ಕಡಿಬೇಕು. ಹೇಳುವ ಅವರ ಹತ್ರ. ಅಲ್ಲಿ ಕೆಳಗಡೆ ಇದ್ದಾರಲ್ಲ ಅದು ಹೇಳಿದ್ರೆ ಬಾಸ್, ಬೈತದೆ. ಅದು ಬಾಸ್ ಇದ್ದಾರಲ್ಲ ಕೆಳಗಡೆ. ಗಾಡಿಗೆ ಕಾರು ನಿಂತಿದೆಯಲ್ಲ, ಅದಕ್ಕೆ ನೆರಳಾಗ್ತದೆ ಬೇಡ ಹಾ ಅಂತ ಹೇಳ್ತಾರೆ. ಅದಕ್ಕೆ ಬೈಯುದಾ? ಕಡಿದ್ರೆ ಬೈತಾನೆ, ನನ್ಗೆ ಬೈತಾನೆ. ಅದಕ್ಕೆ ಕಡಿಬಾರ್ದಂತನಾ? ಕಡಿಬಾರ್ದು. ಇಷ್ಟು ದೊಡ್ಡ ಮರ ಉಂಟು, ಅದು ಒಂದೇ ಮರ. ಇದಕ್ಕೆ ರಕ್ಷಣೆ ಮಾಡುದು. ಹೌದು, ಒಂದೇ ಮರ. ನಮ್ಮ ಆಚೆ ಚಟ್ನಿ ಎಲ್ಲ ಮಾಡ್ತಾರಂತ ನೀವು ಹೇಳಿದ್ದಲ್ಲ. ಚಟ್ನಿ ಎಲ್ಲ ಎಣ್ಣೆ ತೆಗೆದಲ್ಲ. ಎಣ್ಣೆ ತೆಗಿಯೋದು. ಚಟ್ನಿ ಮಾಡಿದ್ ಯಾರು ತಿನ್ನೋದು? ಅದೇ, ಅದು ಕಾಯ್ದು ಎಣ್ಣೆ ತೆಗಿಯೋದು. ಮತ್ತೆ ಉಪ್ಪಿನಕಾಯಿ ಹಾಕುದಲ್ಲ? ಅಲ್ಲ, ಮತ್ತೆ ಉಪ್ಪಿನಕಾಯಿ ಸಲ್ವಾ? ಉಪ್ಪಿನಕಾಯಿ ಹಾಕುದಲ್ಲ, ಬರೀ ಎಣ್ಣೆ ತೆಗೆದು ಎಣ್ಣೆ ಏನ್ ಮಾಡ್ತಾರ, ದೀಪಕ್ ಹಾಕ್ತಾರ, ಏನ್ ಮಾಡ್ತಾರ. ಅದ್ರದ್ ಕಾಯಿ ನೋಡಿ, ನಿಮ್ಗೆ ಕಾಯಿ ತೋರಿಸ್ತೇನೆ. ಇದುಂಟಲ್ಲ ಅದೆಲ್ಲ ಕಾಯಿ ಅದ್ರದ್ದು. ಅದ್ರೊಳಗಡೆ ಬೀಜ ಉಂಟಂತೆ. ಆಮೇಲೆ ಮಿಲ್ಲಿಗೆ ತಗೊಂಡೋಗಿ ಎಣ್ಣೆ ಮಾಡ್ತಾರೆ. ಎಣ್ಣೆ ಮಾಡಿ ದೇವರಿಗೆ ಇರ್ತಾರ, ಅವರ ಮೈಗೆ ಹಚ್ಚಿತಾರ ಗೊತ್ತಿಲ್ಲ. ಅಲ್ಲಿ ಜನ ಸೇರಿದ್ದಾರೆ, ಏನಂತ ಗೊತ್ತಿಲ್ಲ. ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ, ಎಣ್ಣೆ ಎಲ್ಲಿ ಹಚ್ತಾರಂತ. ಎಲ್ಲಿ ಹಚ್ಚಿತಾರಂತ ಹಚ್ಚೋರ ಹತ್ರ ಕೇಳ್ಬೇಕು ಹೋಗಿ. ನಮ್ಗೆ ಗೊತ್ತಿಲ್ಲ, ಕೇಳಿ. ನಮ್ಗೆ ಗೊತ್ತಿಲ್ಲ, ಅವರ ಹತ್ರನೇ ಕೇಳ್ಬೇಕು. ಹೌದು. ಈಗ ಎಲ್ರು ಹೋಗಿದ್ದಾರೆ ಅಲ್ಲಿ ನೋಡಿ. ಎಲ್ಲೋ ಕಲರ್ ಶರ್ಟ್ ಕಾಣ್ತದಲ್ಲ, ಅದೇ ನನ್ನ ಜಮ್ಮಂಡು. ಓ ನೋಡಿ ಅಲ್ಲಿ ಇಲ್ಲಿಗೆ ಇದು ಒಟ್ಟಾಗಿದ್ದಾರೆ ಎಲ್ಲ ಕರೆಂಟ್ ಬಿಲ್ಲಿಗೆ ಒಟ್ಟಾಗಿ. ಹೌದು, ಅದು ನೋಡು, ಸರ್ಕಾರ ತಗೊಳ್ತಾರ, ಮೀನ್ ತಗೊಳ್ತಾರ, ಆತರ ಉಂಟದು. ಹೌದು, ಮೀನ್ ಗಾಡಿ ಗೊತ್ತಾಗುದು ಕರೆಂಟ್ ಬಿಲ್. ಮೀನ್ ಗಾಡಿ ಬಂದಾಗ ಉಂಟಲ್ಲ. ಹೌದೌದು. ಇವ್ರಿಗೆಂತ ಅಲ್ಲಿ ಸಹ ಕೇಳಿಸ್ತಾ ಉಂಟ. ಇಲ್ಲಿ ನೋಡಿದ್ರು ತಿರುಗಿ ನೋಡಿದ್ದು. ನಮ್ದು ಕನ್ನಡ ಹೇಗುಂಟು ಗೈಸ್? ತಿರುಗಿ ನೋಡಿದ್ವಿ. ನಮ್ಗೆ ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ. ನಮ್ದು ಕನ್ನಡ ಅಷ್ಟು ಬರುದಿಲ್ಲ. ಬರ್ತದೆ, ಅದು ಒಳಗಿಂದ ಬರ್ಬೇಕು. ಒಳಗಿಂದ ಅದು ನಮ್ಗೆ ಸ್ಪಷ್ಟ ಕನ್ನಡ ಬರುದಿಲ್ಲ. ನಮ್ದೆಲ್ಲ ಮಂಗಳೂರು ಕನ್ನಡ. ಹೌದು, ಕುಡ್ಲದ ಕನ್ನಡ. ಕುಡ್ಲದ ಕನ್ನಡ. ಇಲ್ಲಿ ಬೆಂಗಳೂರು ಕನ್ನಡ ಬೇರೆ. ಬಂದ್ರು ಯಜಮಾನ್ರು ಬಂದ್ರು ಏನಂತ ಕೇಳ. ಕೊಡಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಮಾಡ್ತಾ ಇರೋದು. ಕರೆಂಟ್ ಬಿಲ್, ವೋಟರ್ ಐಡಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಅಲ್ಲ. ಓಕೆ, ಆಯ್ತಲ್ಲ, ಸರಿಯಾಗಿದೆ ಮತ್ತೆ ಅವಾಗ ಅಲ್ಲಿಂದ ಇವಾಗ ಇಲ್ಲಿದ್ದೀವಿ. ರಾಜೇಂದ್ರ ಎಂಟ್ರೆನ್ಸ್ ಹತ್ರ ಇತ್ತು, ನಾವು ಅದನ್ನ ತೋರಿಸುದಲ್ಲ, ಹಾಸ್ಟೆಲ್ ಹೀಗಿದ್ದೀವಿ. ಅದು ನಮ್ಮ ಓನರ್ ಅಂಕಲ್. ಈಸ್ ವೆರಿ ಗುಡ್, ಯು ನೋ. ವಾಟ್ ವಾಸ್ ಇಟ್? ಎಂತದ್ದು? ಎಂತ ಕನ್ನಡದಲ್ಲಿ ಹೇಳ. ಗೃಹ ಜ್ಯೋತಿದ್ದು ಕ್ರಾಸ್ ವೆರಿಫಿಕೇಶನ್ ಅಂತ. ಅದು ನಾವೆಂತ ಮಾಡ್ಬೇಕಂತ? ಎಂತ ಇಲ್ಲ, ಆಧಾರ್ ಕಾರ್ಡ್. ಮತ್ತೆ ನಮ್ಮದು ಸಹ ಕೊಡ್ಬೇಕಾ? ನಮ್ದು ಕೊಡ್ಲಿಕ್ಕೆ ಉಂಟಾ? ಈಗ ನೀನ್ ಹೋಗಿ ಕೊಡ್ತೀಯಾ? ಹೌದು. ಆಧಾರ ಮತ್ತೆ ಓಟಿದ್ದು. ದಿವ್ಯ ಜ್ಯೋತಿ ಇದ್ದಂತೆ. ದಿವ್ಯ ಜ್ಯೋತಿ, ಗೃಹ ಜ್ಯೋತಿ, ಗೃಹ ಜ್ಯೋತಿ ಇದೆ. ಗೃಹ ಜ್ಯೋತಿ, ಜ್ಯೋತಿ, ಭವ್ಯ ಜ್ಯೋತಿ, ಗೃಹ ಜ್ಯೋತಿ, ದಿವ್ಯ ಜ್ಯೋತಿ ಅಲ್ಲ. ಅದೆಂತ ಗೃಹ ಜ್ಯೋತಿ ಅಂದ್ರೆ ಎಂತ? ಝೀರೋ ಕರೆಂಟ್ ಬಿಲ್. ಓ, ಝೀರೋ ಕರೆಂಟ್ ಬಿಲ್ ಇದ್ದು. ಅದೇ ಗೃಹ ಜ್ಯೋತಿ ಆಯ್ತಾ, ದಿವ್ಯ ಜ್ಯೋತಿ ಅಲ್ಲ. ನಮ್ ಬಾಸ್ ಬಂದ್ರು. ಚೋಟು ಬಾಸ್ ಹೊರಟ್ರು. ಎಲ್ಲ ಸಿಕ್ತಾ? ಓಕೆ, ಹೋಗ್ ಬನ್ನಿ, ಜಯವಾಗಲಿ. ಇದೆಂತ ಪಾಸ್ ಆದದ್ದು? ಆಚೆ ಹೋಗಿ. ಯಾರಿಗ್ ಕಾಲ್ ಮಾಡಿದ್ದು? ನಿನ್ನ ಕಾಲ್ ಬಂದಿಲ್ಲ ನಮ್ಗೆ. ನಮ್ಗೆಲ್ಲ ಕಾಲ್ ಬಂದಿಲ್ಲ. ಅಚ್ಚಪ್ಪು, ನಮ್ಗೆ ಕಾಲ್ ಬಂದಿಲ್ಲ. ಏನ್ ಮಾಡ್ತೀಯಾ? ಎಂತ ಮಾಡ್ತೀಯಾ? ಓ, ಪೆಟ್ಟು
ಇದರಲ್ಲಿ ತುಲೆ ಬೇಡ ಬೇಡ, ನಂಬರ್ ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತದೆ. ಮತ್ತೆ ಮತ್ತೆ ನಿಂಗೆ ಕಾಲ್ ಬರ್ತದೆ, ಹುಡುಗ ಇದ್ದಾನ ನಮ್ಗೆ, ನಮ್ಮ ಮನೆಯಲ್ಲಿ ಹುಡುಗಿ ಇದ್ದಾಳೆ ಅಂತ, ಮದ್ವೆಗೆಲ್ಲ ಹೆಣ್ಣು ನೋಡ್ಲಿಕ್ಕೆ ಬಂದ್ರೆ. ಅದಕ್ಕೆ ನಂಬರ್ ಎಲ್ಲ ತೋರಿಸ್ಲಿಕ್ಕಿಲ್ಲ ಯೂಟ್ಯೂಬ್ ಅಲ್ಲಿ, ಗೊತ್ತಾಯ್ತಾ? ಅಯ್ಯೋ ನಿನ್ನ ಪತ್ತು ನಾ ಎಂತಿತ್ತು ಬತ್ಕ. ಪಾನಿಪುರಿ ನಾವೀಗ ಹೋಗುದು ಪಾನಿಪುರಿ ತಿನ್ಲಿಕ್ಕೆ. ಎಲ್ಲ ಪಾನಿಪುರಿ ತಿಂತ. ಅಯ್ಯೋ ನೀವೆಂತದ ನಾನ್ ಸಹ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತಾ ಇರೋದು. ಹಾ, ಕನ್ನಡದಲ್ಲಿ ಕನ್ನಡ ನಮ್ದು ಇದು ಕನ್ನಡ ವ್ಲಾಗ್ ನೆಕ್ಸ್ಟ್ ಬರುದು. ಓಕೆ ಅದಕ್ಕೆ ನೀನ್ ಕನ್ನಡ ಇಲ್ಲಿ ಇಡುವ. ಹಾ, ಕನ್ನಡ ಮಾತಾಡ್ಬೇಕು. ಓಕೆ, ನಾವು ಪಾನಿಪುರಿ ತಿನ್ನಿಸಿ. ಹಾ ಆಯ್ತು, ಹೋಗು. ಬನ್ನಿ. ಹೋಗುದಾ? ಎಲ್ಲಿಗೆ ಹೋಗುದು? ಪಾನಿಪುರಿ ತಿನ್ನಿಸಿ. ಹಂಗೆ ಪಾನಿಪುರಿ ತಿನ್ನಿಸ್ಲಿಕ್ಕೆ ನಮ್ಮ ಏರಿಯಾದಲ್ಲಿ 20 ರೂಪಾಯಿಗೆ ಪಾನಿಪುರಿ ಸಿಗ್ತದೆ, ಗೊತ್ತಾ? ಎಷ್ಟು ಚಂದ ಇರ್ತದೆ. ನೀನೆಂತ ಹಿಂದೆಂದ ಬರುದು ಕಳ್ಳ? ಫ್ರೀ ಪಾನಿಪುರಿ ಇದೆ ಅಂತ ಹೇಳು. ಫ್ರೀ ಪಾನಿಪುರಿ ಇದೆ ಅಂತ ಹೇಳು. ಯಾರ ಹತ್ರ? ಯಾರೋ ಹೇಳೋದು. ಅದಕ್ಕೆ ಹೋಗುದ ನೀನು? ಪ್ರೀತಿ ಎಂತ ಸಿಕ್ಕಿದ್ರು ಹೋಗ್ತೀಯಲ್ಲ, ಏನಿನ ಅವಸ್ಥೆನೆ. ತಿಂಡಲು ಮನೆಲ್ಲ ಜೌನಿ ಬಣ್ಣಾಲೆ ಸರ್ ಹಂಗಲ್ಲ ಏರಿಯಾ ಮಕ್ಕ ಬ್ಲಾಗರ್ಗೆ ಎದುರು ರೋಡ್ ಕೊಟ್ರಿ ಗಾಡಿ ಬರ್ಕೊಂಡು ಮದುವೆ ಹೆಂಗೆ ಜೀವನ ಆಸೆ ಗಾಡಿ